ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಹಾಗೆ ಸುಟ್ಟು ಬದನೆಕಾಯಿ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ ಅದು ಸೂಪರಾಗಿರುತ್ತೆ ರುಚಿ ಅಂತೂ. ಇದನ್ನು ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅಕ್ಕಿ ರೊಟ್ಟಿ ಹಾಗೆ ಸುಟ್ಟು ಬದನೆಕಾಯಿ ಚಟ್ನಿ ಯಾವ ರೀತಿ ಮಾಡ್ತೀನಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ. ಹಾಗೆ ಪಕ್ಕದಲ್ಲಿ ನೋಡ್ಬೋದು ಬದನೆಕಾಯಿನ ಸುಡೋಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ನಾನು ಎಷ್ಟು ಬೇಕು ಅಕ್ಕಿ ಹಿಟ್ಟಿಗೆ ಹಾಗೆ 1 ಲೋಟ ನೀರು ಅಂದರೆ 2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ. ಇಲ್ಲಿ ಬದನೆಕಾಯಿ ಸುಟ್ಟಿ ಈ ರೀತಿ ತೆಗೆದಿಟ್ಕೋತಾ ಇದ್ದೀನಿ ನೋಡ್ಬೋದು. ನಾನಿಲ್ಲಿ ಅಕ್ಕಿ ನೀರು ಒಂದು ಕುದಿ ಬಂದಿದ ತಕ್ಷಣ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದು ಕುದಿ ನೀರು ಬಂದಿದ ತಕ್ಷಣ ಅಕ್ಕಿ ಹಿಟ್ಟನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಅಕ್ಕಿ ಹಿಟ್ಟು ನಾವು ಮಿದ್ದಿ ಇಟ್ಕೊಂಡಿದ್ದು ಉಳಿದ್ರೂ ಕೂಡ ಸಂಜೆವರೆಗೂ ಸಾಫ್ಟಾಗಿರುತ್ತೆ. ಹಾಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಾತ್ರೆ ಕೂಡ ಅಂಟೋದಿಲ್ಲ, ಅಷ್ಟು ಕ್ಲೀನಾಗಿರುತ್ತೆ. ಹಾಗೆ ರೊಟ್ಟಿ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಲಟ್ಸೋದಕ್ಕೆ ಆಗಲಿ ಅಥವಾ ಇದಕ್ಕಾಗಲಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಹಿಟ್ಟನ್ನ ಈ ರೀತಿ ತೊಗೊಂಡು ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬಂದರೆ ಕೈಗೆ ಅಂಟದೆ ಹೋದರೆ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ ಅಂತ, ಹಾಗೆ ರೊಟ್ಟಿ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ನಾನು ನೋಡ್ಬೋದು ಬಿಸಿ ಹಿಟ್ಟು ನಾನು ಈ ರೀತಿ ಒಂದು ಕಲ್ಲು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರನ್ನ ತೊಗೊಂಡು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಹಿಟ್ಟಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಹಿಟ್ಟನ್ನ ಮಿತ್ಕೋಬೇಕು. ಬಿಸಿಲಿ ಈ ರೀತಿ ಮಿದ್ದಿಟ್ಕೊಳ್ಳೋದ್ರಿಂದ ಸಂಜೆವರೆಗೂ ಸಾಫ್ಟಾಗಿರುತ್ತೆ. ಹಿಟ್ಟು ಹಾಗೆ ಇಟ್ಕೊಳ್ಳೋದ್ರಿಂದ ರೊಟ್ಟಿ ಕೂಡ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ಸರಿ ರೊಟ್ಟಿನ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೋಡ್ಬೋದು ನಾನು ಈ ರೀತಿ ಮಿದ್ದಿ ಇಟ್ಕೋತಾ ಇದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟಂತೂ ಈ ರೀತಿ ಮಿದಿಯೋದ್ರಿಂದ. ನಾನು ಅದೇ ರೀತಿ ಇನ್ನೊಂದು ಕೂಡ ಮಿದಿತಾ ಇದ್ದೀನಿ. ನೋಡ್ಬೋದು ಈ ರೀತಿ ಮಿತ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಲಟ್ಸೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಚಪಾತಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಥರ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ನಾವು, ಅಷ್ಟು ತೆಳುಗೆ ಲಟ್ಟಿಸ್ಕೋಬೋದು. ನಾನು ಈ ರೀತಿ ಎಲ್ಲ ಹಿಟ್ಟನ್ನು ಮಿದ್ದು ಈ ರೀತಿ ಸಾಫ್ಟ್ ಆಗೋ ಥರ ಮಿತ್ಕೊಂಡು ಎತ್ತಿಟ್ಕೋತೀನಿ. ತುಂಬ ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಬರುತ್ತೆ. ನೋಡ್ಬೋದು ಬಾಣಲಿಲಿ ಒಂಚೂರು ಹಿಡ್ದಿಲ್ಲ, ಅಷ್ಟು ಕ್ಲೀನಾಗಿ ಹಿಟ್ಟು ಬಂದಿದೆ ನಾನು ಬೇಯಿಸ್ಕೊಂಡಿದ್ದು ಹಿಟ್ಟು. ಈ ರೀತಿ ಎಲ್ಲ ಹಿಟ್ಟನ್ನು ನಾನು ಮಿದ್ದು ಈ ರೀತಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಈಗ ನಾನು ಅದೇ ಕಲ್ ಮೇಲೆ ಸ್ವಲ್ಪ ಉಂಡೆನ ತೊಗೊಂಡು ಕೈಯಲ್ಲಿ ನೀವು ರೊಟ್ಟಿನ ಲಟ್ಸೋದಿಲ್ಲ, ಕೈಯಲ್ಲಿ ತಟ್ಟೋದಾದರೆ ನಾವು ಜೋಳದ ರೊಟ್ಟಿ ಯಾವ ರೀತಿ ತಟ್ತೀವಿ ಆ ರೀತಿ ಅಕ್ಕಿ ರೊಟ್ಟಿ ಕೂಡ ತಟ್ಕೊಬೋದು. ನೋಡ್ಬೋದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ನಾನು ಈ ರೀತಿ ಮಿತ್ಕೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಈ ರೀತಿ ನಾವು ಜೋಳದ ರೊಟ್ಟಿ ಯಾವ ರೀತಿ ತಟ್ತೀವಿ ಆ ರೀತಿ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ. 3 ಥರ ರೊಟ್ಟಿನ ಮಾಡ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯಗೆ. ನಾನು ಈ ರೀತಿ ತಟ್ಟಿ ಕೂಡ ಮಾಡ್ತೀನಿ. ಹಾಗೆ ನಾನು ಒಂದು ಲಟ್ಟಿಸಿ ಹಾಗೆ ನೀರನ್ನ ಹಾಕ್ಕೊಂಡು ಬರೀ ನೀರಲ್ಲೇ ಹಿಟ್ಟನ್ನು ಹಾಕ್ಕೊಂಡು ಯಾವ ರೀತಿ ನಾವು ಹಿಟ್ಟು ಹಾಕ್ಕೊಳ್ದೆ ನೀರಲ್ಲೇ ರೊಟ್ಟಿನ ಮಾಡ್ಬೋದು ಅಂತೇಳಿ ಅದನ್ನು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನೋಡ್ಬೋದು ಈ ರೀತಿ ನಾನು ಹಿಟ್ಟನ್ನ ರೊಟ್ಟಿ ಮಾಡಿಕೊಂಡು ಹಂಚ್ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದು 2ನೇದು ನಾನು ಈ ರೀತಿ ಲಟ್ಸಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಸ್ವಲ್ಪ ಉಂಡೆ ಮಾಡಿಕೊಂಡು ಈ ರೀತಿ ಲಟ್ಸಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ. ಫುಲ್ ಯಾವ ರೀತಿ ಉಬ್ಬೋ ರೊಟ್ಟಿ ಯಾವ ರೀತಿ ಪೂರಿ ಉಬ್ಬುತ್ತೋ ಅದೇ ರೀತಿ ರೊಟ್ಟಿ ಕೂಡ ಉಬ್ಬುತ್ತೆ. ಹಾಗೆ ಸಂಜೆವರೆಗೂ ಕೂಡ ತುಂಬ ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ತೆಳು ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಾನು ಹಂಚಿನ ಮೇಲೆ ಹಾಕಿದ್ದೀನಿ, ಅದು ಯಾವ ರೀತಿ ಉಬ್ಬುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ. ನೋಡ್ಬೋದು ಈ ರೀತಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಚಪಾತಿಗಿಂತ ತೆಳು ಮಾಡ್ಕೋಬೋದು, ಹಾಗೆ ಅಷ್ಟೇ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ರೊಟ್ಟಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ. ಈ ರೀತಿ ಉಬ್ಬಿರೋ ರೊಟ್ಟಿ ಇದ್ದರೆ ಅದಕ್ಕೆ ಬದನೆಕಾಯಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತಲ್ವ ಕಾಂಬಿನೇಷನ್ನು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ಮಾಡಿಕೊಟ್ರೆ ಪದೇ ತಿನ್ನಬೇಕು ಅಂತ ಕೇಳ್ತಾರೆ. ಆ ರೀತಿ ನಿಮ್ಮ ಮನೇಲಿ ಮಾಡಿಕೊಡಿ ಇನ್ನೊಂದು ಸರಿ ಕೂಡ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಬದನೆಕಾಯಿ ಚಟ್ನಿ ಹಾಗೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅಂತೂ. ನಾನು ಇನ್ನೊಂದು ಉಂಡೆ ಕೂಡ ಈ ರೀತಿ ಲಟ್ಸಿ ಹಾಕೋತಾ ಇದ್ದೀನಿ. ನಮ್ಮ ಅತ್ತೆ ಮನೇಲಿ ಒಲೆ ಇರೋ ಕಾರಣ ಅಲ್ಲಿ ಸುಟ್ಟಿ ಬದನೆಕಾಯಿ ಚಟ್ನಿನ ಮಾಡ್ತೀವಿ. ಒಲೆಯಲ್ಲಿ ಸುಟ್ಟಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಡಬ್ಬಲ್ ಆಗಿರುತ್ತೆ. ನಾನು ಇಲ್ಲದೇ ಇರೋ ಕಾರಣ ನಾನು ಹಾಗೆ ಗ್ಯಾಸ್ ಮೇಲೆ ನಾವು ಯಾವ ರೀತಿ ಗ್ಯಾಸ್ ಮೇಲೆ ಸುಟ್ಕೋಬೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಇದು 2ನೇ ರೊಟ್ಟಿ ನೋಡ್ಬೋದು. 3ನೇ ರೊಟ್ಟಿ ಯಾವ ರೀತಿ ಉಬ್ತಾ ಇದೆ ಅಂತ. ಎಲ್ಲ ರೊಟ್ಟಿ ಕೂಡ ಇದೇ ರೀತಿ ಉಬ್ಬುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಸಂಜೆವರೆಗೂ ಸಾಫ್ಟಾಗಿರುತ್ತೆ ರೊಟ್ಟಿ.
ನಾನು ಬದನೆಕಾಯಿ ಚಟ್ನಿಗೆ ತೋರಿಸ್ತಾ ಇದ್ದೀನಿ ನಾವು ಏನು ಬೇಕು ಅಂತೇಳಿ. ಬದನೆಕಾಯಿ ಈ ರೀತಿ ನಾನೆಲ್ಲ ಸುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸು ಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನ ನೋಡಿ ಈ ರೀತಿ ಸುಟ್ಕೊಳ್ಳಿ. ಈ ಥರ ಸುಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿ ಹಸಿಮೆಣಸಿನ್ಕಾಯಿನ ಹುರ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸುಟ್ಟಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಹುರಿದು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಾನು ಬದನೆಕಾಯಿನ ತೆಗೆದಿಟ್ಕೊಂಡು ಅದರಲ್ಲಿರುವಂಥ ಸಿಪ್ಪೆನೆಲ್ಲ ನಾನು ಈ ರೀತಿ ಬಿಡಿಸಿ ಇಟ್ಕೋತಾ ಇದ್ದೀನಿ. ಇದ್ರ ಪೂರ್ತಿ ಸಿಪ್ಪೆನೆಲ್ಲ ತೆಗೆದು ಬರೀ ಬದನೆಕಾಯಿನ ಇಟ್ಕೋಬೇಕು. ಈ ರೀತಿ ಮಾಡಿ ಅದನ್ನು ಗೊಜ್ಜು ಥರ ಮಾಡ್ತಾರೆ, ಬಟ್ ಈ ಥರ ಚಟ್ನಿ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಅಕ್ಕಿ ರೊಟ್ಟಿಗೆ ಜಾಸ್ತಿ ಚೆನ್ನಾಗಿ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ, ಇಲ್ಲಾಂದರೆ ನೀವು ಬೇಕಾದ್ರೆ ಚಪಾತಿ ಇಂಥದಕ್ಕೆಲ್ಲ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಬದನೆಕಾಯಿನೂ ಬಿಡಿಸಿ ಈ ರೀತಿ ಇಟ್ಕೊಂಡಿದ್ದೀವಿ. ಹುಳುಕಿರುತ್ತೆ ನೋಡಿ, ಅದನ್ನು ತೆಕ್ಕೊಂಡ್ರೆ ಸಾಕು. ಯಾಕೆಂದರೆ ಬದನೆಕಾಯಿ ಚೆನ್ನಾಗಿರೋ ಸುಟ್ಟಿದ್ರೂ ಕೂಡ ಒಳಗಡೆ ಹುಳ ಇರುತ್ತೆ. ನೋಡಿಕೊಂಡು ಸುಟ್ಟ ಮೇಲೆ ನೀಟಾಗಿ ಅದನ್ನು ತೆಗೆದು ಈ ರೀತಿ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಸೌಟಲ್ಲೇ ಈ ರೀತಿ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗುತ್ತೆ. ಅದಕ್ಕೆ ಹಾಗೆ ಸ್ವಲ್ಪ 2 ಈರುಳ್ಳಿ, ಹಾಗೆ ಹಸಿಮೆಣಸು, ಸ್ವಲ್ಪ ಹುಣಸೆ ಹುಳಿ ಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ಬೋದು ಸ್ವಲ್ಪ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ, 2 ಈರುಳ್ಳಿ, ಹಸಿಮೆಣಸು ಏನು ಸುಟ್ಕೊಂಡಿದ್ವೋ ಆ ಹಸಿಮೆಣಸನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ರುಚಿಗೆ ಹಾಕ್ಕೊಂಡು, ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆ ಮೇನ್ ಬೇಕಾಗಿರೋದು. ಕೊಬ್ಬರಿ ಎಣ್ಣೆ ಅಡುಗೆಗೆ ಬಳಸುವಂಥ ಕೊಬ್ಬರಿ ಎಣ್ಣೆ ಯಾವ್ದು ಬೇಕಾದ್ರೂ ನೀವು ಬಳಸ್ಬೋದು. ನಾನು ಸದ್ಯಕ್ಕೆ ಈಗ ಬಾಟಲ್ ಇರೋದು ಕೊಬ್ಬರಿ ಎಣ್ಣೆನೇ ಹಾಕೋತಾ ಇದ್ದೀನಿ. ನೋಡ್ಬೋದು ಈ ರೀತಿ ಚೆನ್ನಾಗಿ ಕಲಸಿಟ್ಕೊಂಡ್ರೆ ರೆಡಿ. ನೋಡ್ಬೋದು ಅಕ್ಕಿ ರೊಟ್ಟಿ ಹಾಗೆ ಬದನೆಕಾಯಿ ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ನಿಮಗೂ ಕೂಡ ನೋಡಿ ಬಾಯಲ್ಲಿ ನೀರು ಬರ್ತಿದೆ ಅನ್ಕೋತೀನಿ. ಬಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.